ಕೂಳೂರಿನ ಪಲ್ಗುಣಿ ನದಿಯಲ್ಲಿ ಹಬ್ಬದ ಕಳೆ ತುಂಬಿದೆ. ಜಲರಾಶಿಯಲ್ಲಿ ನಳನಳಿಸುವ ಬೋಟ್ಗಳ ಕಲರವ ಒಂದೆಡೆಯಾದರೆ ದೋಣಿಗಳಲ್ಲಿ ಜಲವಿಹಾರ, ಜಲಕ್ರೀಡೆಯ ಪುಳಕ ಮೈ ರೋಮಾಂಚನ ಎನಿಸುತ್ತೆ. ಸುಂದರ ಪ್ರಕೃತಿ ಸೊಬಗಿನ ಜೊತೆಗೆ ಗಾನ, ನೃತ್ಯ, ಸಂಗೀತದ ಪುಳಕ. ನದಿ ಉತ್ಸವದಲ್ಲಿ ಜಲಕ್ರೀಡೆ, ಸಾಂಸ್ಕೃತಿಕ ವೈಭವ ಜನಮನಸೂರೆಗೊಂಡಿತು. ಹೌದು, ರಾಜ್ಯದ ಪಾಲಿಕೆ ವಿನೂತನ ಮತ್ತು ಪ್ರಥಮ ಎನ್ನಬಹುದಾದ ನದಿ ಉತ್ಸವ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ. ಕೂಳೂರಿನ ಪಲ್ಗುಣಿ ನದಿಯಲ್ಲಿ 2 ದಿನಗಳ ಕಾಲ ನದಿ ಉತ್ಸವವನ್ನು ಹಮ್ಮಿಕೊಂಡಿದ್ದು, ಪ್ರಕೃತಿಯ ಜೊತೆಗೆ ಸುಂದರ ಆಸ್ವಾದ ನೀಡುವಂತಿದೆ. ಪಲ್ಗುಣಿ ನದಿಯಲ್ಲಿ ಕೂಳೂರು ಸೇತುವೆಯ ಬಳಿಯಿಂದ ಸುಲ್ತಾನ್ ಬತ್ತೇರಿಯವರೆಗೆ ಸುಮಾರು 23 ಕಿಲೋಮೀಟರ್ ವರೆಗೆ ನದಿ ಮತ್ತು ನದಿ ಪಾತ್ರದಲ್ಲಿ ನಡೆಯುವ ಉತ್ಸವದಲ್ಲಿ ವೈವಿಧ್ಯಮಯ ಮನೋರಂಜನೆ, ಜಲ ಸಂಬಂಧಿತ ಕ್ರೀಡೆಗಳು ನಡೆದವು. ಕೂಳೂರಿನಿಂದ ಬಂಗ್ರಾ-ಕೂಳೂರುವರೆಗೆ ಸುಮಾರು 2.5 ಕಿಲೋಮೀಟರ್ ದೂರದ ನದಿ ಬದಿಯಲ್ಲಿ ನಡೆಯುತ್ತಾ ಪ್ರಕೃತಿ ಸೌಂದರ್ಯವನ್ನ ಸವಿಯಬಹುದು. ರೋಯಿಂಗ್, ಕಯಾಕ್, ಸ್ಟ್ಯಾಂಡ್ ಅಪ್ ಪೆಡ್ಲಿಂಗ್, ವಿಂಡ್ ಸರ್ಫಿಂಗ್, ಸ್ಪೀಡ್ ಬೋಟ್ ಸಹಿತ ವಿವಿಧ ಜಲಕ್ರೀಡೆಗಳು ರೋಮಾಂಚನಗೊಳಿಸುತ್ತಿದೆ. ನದಿ ಉತ್ಸವದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮೆರುಗು ನೀಡುತ್ತಿದೆ. ಬಂಗ್ರಾ-ಕೂಳೂರು ಮತ್ತು ಸುಲ್ತಾನ್ ಬತ್ತೇರಿಯಲ್ಲಿ ಅಳವಡಿಸಿರುವ ವೇದಿಕೆಯಲ್ಲಿ ಯುವ ಹಾಗೂ ವೃತ್ತಿಪರ ಕಲಾವಿದರಿಂದ ಗಾನ, ನೃತ್ಯ, ಸಂಗೀತ ಕಾರ್ಯಕ್ರಮಗಳು ನದಿ ಉತ್ಸವದಲ್ಲಿ ಆಗಮಿಸುವ ಸಾರ್ವಜನಿಕರ ಮನಸ್ಸುಗಳಿಗೆ ಮುದ ನೀಡುತ್ತಿದೆ. ಎರಡು ದಿನಗಳ ಕಾಲ ಪಲ್ಗುಣಿ ನದಿ ತೀರದಲ್ಲಿ ವಿಶಾಲ ಜಲರಾಶಿ ಮತ್ತು ನದಿಯ 2 ಬದಿಗಳಲ್ಲೂ ಇರುವ ಹಸಿರು ಸಿರಿಯ ರಮಣೀಯ ದೃಶ್ಯ ನೋಡುಗರ ಮನಸೆಳೆಯುತ್ತಿದೆ. ಪ್ರವಾಸಿಗರ ದಂಡು ನದಿ ಉತ್ಸವಕ್ಕೆ ಹರಿದು ಬರುತ್ತಿದ್ದು, ಪ್ರಕೃತಿಯ ಸೌಂದರ್ಯವನ್ನ ಆಸ್ವಾದಿಸುವ ಜೊತೆಗೆ ಆನಂದವನ್ನ ಅನುಭವಿಸುತ್ತಿದ್ದಾರೆ. ಶರಸಾಲ್ಯನ್, ವಿ4 ನ್ಯೂಸ್ 24/7 ಮಂಗಳೂರು.